ಮಂಗಳೂರಿನಲ್ಲಿ ಮಧ್ಯಮ ಕಾರ್ಯಾಗಾರವನ್ನು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಗರದ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಹಿರಿಯ ವಿದ್ವಾಂಸರು ಸಮಕಾಲೀನ ಪತ್ರಿಕೋದ್ಯಮದ ಬಗ್ಗೆ ಉಪನ್ಯಾಸ ನೀಡಿದರು. ಇದೇ ವೇಳೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಪತ್ರಕರ್ತರಿಗೆ ನೆರವಾಗುವ ನಿಟ್ಟಿನಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಗೆ ಚಾಲನೆ ನೀಡಿದರು. ಈ ಬಗ್ಗೆ ಒಂದು ವರದಿ ಎಲ್ಲಿದೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಬಂದ ಸಂಕೇತವದು. ಮಂಗಳೂರಿನ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡ ಮಧ್ಯಮ ಕಾರ್ಯಾಗಾರ ವಿಭಿನ್ನವಾಗಿ ಮೂಡಿಬಂತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ 18 ಕಾಲೇಜುಗಳ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಕಾರ್ಯಾಗಾರಕ್ಕೆ ಆಗಮಿಸಿದ್ರು. ಇನ್ನು ಕಾರ್ಯಾಗಾರವನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಎಂ ಸಿದ್ದರಾಜು ಅವರು ಉದ್ಘಾಟಿಸಿದರು. कल्याणं आरोग्यं धनसम्पदः शुभं कुरुत्वं कल्याणं आरोग्यं धनसम्पदः शत्रुबुद्धिविनाशाय. ಈ ವೇಳೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮ ಮತ್ತು ನ್ಯಾಯಾಂಗ ಈ ದೇಶದ ಅತಿ ಪ್ರಾಮುಖ್ಯ ವ್ಯವಸ್ಥೆ. ಇವೆರಡು ಅಂಗಗಳು ಅಧಪತನಕ್ಕೆ ಒಳಗಾದ್ರೆ ಅದಕ್ಕಿಂತ ದೊಡ್ಡ ಕೇಡು ಬೇರೊಂದಿಲ್ಲ ಎಂದು ಹೇಳಿದರು. ರಾಜಕಾರಣ ದಾರಿ ತಪ್ಪಿದೆ, ಹಳಿ ತಪ್ಪಿದೆ ಅನ್ನುವ ಒಂದು ಸಹಜವಾಗಿರ್ತಕ್ಕಂಥ ಭಾವನೆಗಳು ಬಂದಿದ್ದಾವೆ. ಅದನ್ನು ಸರಿ ಮಾಡುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಇರತಕ್ಕಂಥದ್ದು ಯಾರು? ನ್ಯಾಯಾಂಗ ಮತ್ತು ಇವತ್ತಿರತಕ್ಕಂಥ ಮಾಧ್ಯಮ ರಂಗ. ಹಾಗಾಗಿ ರಾಜಕಾರಣ ತಪ್ಪಾಗಿ ಹೇಳಿದ್ರೆ ರಾಜಕಾರಣದ ಒಂದು ವಿಶ್ವಾಸ ಇತ್ತು. ರಾಜಕಾರಣ ಹಾಳಾದ್ರೆ ರಾಜಕಾರಣವನ್ನು ಸರಿ ಮಾಡುವುದಕ್ಕೆ ಬೇರೆ ದಾರಿಗಳಿದ್ದಾವೆ. ಹಾಗಾಗಿ ನಾನು ಹೇಳತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ರಾಜಕಾರಣಕ್ಕಿಂತ ಹೆಚ್ಚು ಅಪಾಯ ಯಾವುದು ಹೇಳಿದ್ರೆ ನ್ಯಾಯಾಂಗ ಮತ್ತು ಮಾಧ್ಯಮ ರಂಗ ದಾರಿ ತಪ್ಪಿದ್ರೆ ಅದು ಬಹಳ ತಪ್ಪಾಗುತ್ತೆ. ಹಾಗಾಗಿ ಅದು ಬಹಳ ಜವಾಬ್ದಾರಿಯ ಕಾರ್ಯ ಅನ್ನೋದನ್ನ ಎಚ್ಚರಿಕೆಯಿಂದ ಕಾರ್ಯ ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿರ್ತಕ್ಕಂಥದ್ದು ಎರಡು ಸ್ಥಾನಗಳು ನ್ಯಾಯಾಂಗ ಮತ್ತು ಮಾಧ್ಯಮ ರಂಗ. ಹತ್ತಾರು ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಪರಿವರ್ತನೆಯಿಂದ ಮತ್ತು ಬದಲಾವಣೆಯಿಂದ ಮಾಧ್ಯಮ ರಂಗ ತಂದಿದೆ. ಕಾರ್ಯಾಗಾರದ ಅಂಗವಾಗಿ ಸಂವಿಧಾನ ರಕ್ಷಣೆಯಲ್ಲಿ ಮಾಧ್ಯಮದ ಪಾತ್ರ ಎನ್ನುವ ವಿಚಾರದ ಕುರಿತು ಉಪನ್ಯಾಸ ಮತ್ತು ಸಂವಾದ ನಡೆಯಿತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕಾಂತರಾಜ್ ಎಚ್ ಉಪನ್ಯಾಸ ನೀಡಿದರು. ದೇಶದ ಪ್ರತಿ ನಾಗರಿಕನು ಸಂವಿಧಾನದ ಅಂಶಗಳನ್ನು ಅರಿತುಕೊಳ್ಳಬೇಕು. ಪ್ರತಿ ಮನೆಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಟುಕೊಳ್ಳಬೇಕು. ಅಲ್ಲದೆ ಪತ್ರಕರ್ತನಾದವನು ಸಂವಿಧಾನ ಅರಿತುಕೊಂಡು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಬೇಕು. ಸಂವಿಧಾನವೇ ಈ ದೇಶದ ದೊಡ್ಡ ಗ್ರಂಥ ಎಂದು ಹೇಳಿದ್ರು. ಸಂವಿಧಾನ ನಮಗೆ ಕೊಟ್ಟಿದೆ ಹಕ್ಕುಗಳನ್ನು, ಈ ಮೂಲಭೂತ ಹಕ್ಕುಗಳನ್ನು ಕೊಟ್ಬಿಟ್ಟಿದೆ. ನಾವು ಯಾವ ರೀತಿ ಬೇಕು ನಾವು ಬದುಕಬಹುದು ಅಂತಕ್ಕಂಥದ್ದು ಬದಲಾವಣೆ ಮಾಡೋಂಗಿಲ್ಲ, ಸಂವಿಧಾನದಿಂದ ತೆಗೆದುಹಾಕಾಗಿಲ್ಲ. ನಾವು ಇಷ್ಟ ಬಂದ ರೀತಿಯಲ್ಲಿ ನಾವು ಬದುಕಬಹುದಾ? ನಿಮಗೆ ಲಿಬರ್ಟಿ ಇದೆ, ಫ್ರೀಡಮ್ ಇದೆ, ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಹಕ್ಕುಗಳ ರಕ್ಷಣೆ ಬದುಕಬೇಕು ಅಂತ ಹೇಳಿ. ಆದರೆ ಒಂದು ಇದಕ್ಕೊಂದು ಇತಿಮಿತಿ ಅಂತ ಒಂದು ಇರುತ್ತಾರೆ, ಇದಕ್ಕೊಂದು ರೆಸ್ಟ್ರಿಕ್ಷನ್ ಅಂತ ನೀವೇನು ಕಲಿತೀವಲ್ಲ, ನಾವು ಕಲಿತೀವಲ್ಲ, ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರ ಹಕ್ಕಿಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಹಕ್ಕುಗಳನ್ನು ನೀವು ಕಾಪಾಡ್ಕೋಬೇಕು. ಇಷ್ಟೇ. ಇದನ್ನ ಎಕ್ಸೆಪ್ಷನ್ ಅಂತ ಏನು ಕರಿತೀವಲ್ಲ, ಈ ಫಂಡಮೆಂಟಲ್ ರೈಟ್ಸ್ ಇದೆ, ಇವೆಲ್ಲ ಹಕ್ಕುಗಳಿದಾವೆ. ಈ ಒಂದು ಮಾಧ್ಯಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಕ್ಕು ಏನಿದೆಯಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಕಾರ್ಯಕ್ರಮದ ಕೊನೆಗೆ ಆಗಮಿಸಿದ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಮಾತನಾಡಿ ಪತ್ರಿಕೋದ್ಯಮ ಬದಲಾಗುತ್ತಿರುವ ಸನ್ನಿವೇಶಗಳನ್ನು ಉದಾಹರಣೆ ಸಹಿತ ವಿವರಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಆರಂಭಿಸಿರುವ ಕ್ಷೇಮಾಭಿವೃದ್ಧಿ ನಿಧಿಗೆ ಚಾಲನೆ ನೀಡಿದರಲ್ಲದೆ ನಿಧಿಗೆ ತನ್ನ ವೇತನದಿಂದ 50,000 ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ರು. ಎಲ್ಲ ಪತ್ರಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಅವರಿಗೆ ಹೊಸ ಸಮುದಾಯ ನಿರ್ಮಾಣ ಮಾಡಲಿಕ್ಕೆ ಜಾಗ ಮೀಸಲಿಡಬೇಕಂತೇಳಿ ಮುಖ್ಯಮಂತ್ರಿ ಚರ್ಚೆ
ಈ ವೇಳೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ನಾರಾಯಣ ಅಧ್ಯಕ್ಷತೆ ವಹಿಸಿದ್ರು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಎಎಂ ಖಾನ್, ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಉದಯಕುಮಾರ್ ಇರುವತ್ತೂರು, ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಅತಿಥಿಯಾಗಿ ಭಾಗವಹಿಸಿದ್ರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಹರೀಶ್ ಬಂಟ್ವಾಳ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಮಾತ್ರವಲ್ಲದೆ 300ಕ್ಕೂ ಹೆಚ್ಚು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು. ಒಟ್ಟಿನಲ್ಲಿ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ನಡೆದ ಮಾಧ್ಯಮ ಕಾರ್ಯಾಗಾರ ವಿಶೇಷವಾಗಿ ಮೂಡಿಬಂತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾಮ್ಯಾನ್ ಪವನ್ ಮತ್ತು ನಿಶಾಂತ್ ಜೊತೆ ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.